ಮಾನ್ಯ ಖಾದರ್ ಸಾಹೇಬ್ರೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳೇ, ಖಾಕಿ ತೊಟ್ಟು ನಾವು ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸ್ತೇವೆ ಅಂತ ಹೇಳುವ ಪೊಲೀಸರೇ, ನಿಮಗೆ ಈ ವಿಚಾರ ಗೊತ್ತಿದೆನಾ ಗೊತ್ತಿಲ್ವಾ? ಅಥವಾ ನೀವೆಲ್ಲರೂ ಕೂಡ ಸಮಥಿಂಗ್ ಅಂತ ಪಡ್ಕೊಂಡು ಗೊತ್ತಿದ್ರೂ ಸುಮ್ಮನಿದ್ದೀರಾ? ಯಾಕಂದ್ರೆ ನಾವು ನದಿಯಲ್ಲಿ ನಡೆಯುವಂತಹ ಮರಳುಗಾರಿಕೆ ನೋಡಿದ್ದೇವೆ, ಕೇಳಿದ್ದೇವೆ. ಆದರೆ ಇಲ್ಲೊಂದು ಕಡೆ ದ್ವೀಪದಲ್ಲೇ ಮರಳುಗಾರಿಕೆ ನಡೀತಾ ಇದೆ. ಅರ್ಧ ದ್ವೀಪವನ್ನೇ ನುಂಗಿ ಹಾಕಿದ್ದಾರೆ. ಅದರ ಮೇಲೆ ನಮಗೆ ಬೆದರಿಕೆ ಆಗ್ತಾರೆ, ಕೊಲೆ ಮಾಡ್ತೇವೆ. ಲಾಸ್ಟ್ ಟೈಮ್ಸ್ ಒಂದು ಇನ್ಸಿಡೆನ್ಸ್ ಆಗಿದೆ, ಕೆಲವರಿಗೆ ನಮ್ಮ ಊರಿನವರಿಗೆ ಹೊಡಿಲಿಕ್ಕೆ ಎಲ್ಲ ಬಂದಿದ್ದಾರೆ. ಈ ಕಾರಣದಿಂದ ತುಂಬಾ ಹೆದರಿಕೆಯಿಂದ ಕೆಲವರು ಮುಂದೆ ಸಹ ಹೋಗ್ತಾ ಇಲ್ಲ, ತುಂಬಾ ಇಶ್ಯೂ ಆಗ್ತಾ ಉಂಟು. ಈ ಕಾರಣದಿಂದ ನಾನು ಹೇಳುವುದು ಒಂದೇನಂದ್ರೆ, ನಮಗೊಂದು ಪರಿಹಾರ ಅಂತ ಕೊಡಬೇಕು. ಸಾಯುವ ಮುಂಚೆ ನಮಗೆ ಒಂದು ಇಲ್ಲಿಂದ ಸೊಲ್ಯೂಷನ್ ಒಂದು ಬೇಕು. ಇಲ್ಲಾದ್ರೆ ನಾವು ಹೀಗೆ ಸತ್ತು ಹೋಗ್ತೇವೆ ಸರ್, ನಮಗೆ ಸೊಲ್ಯೂಷನೇ ಇಲ್ಲ. ಇದು ಮಕ್ಕಳು ಆಕಳಿ ಸಪೋರ್ಟ್ ಕೊರ್ದು ಮೂಲಿ ಇವರು ಪೊಯ್ಯದೆಪ್ಪಂಡ ಅಪ್ಪ ನಿಂಕುಲ್ ನಾನು ಓಡಬಹುದು ಸರಕಾರದ ಕಳ್ಳ ಕೇಂದ್ರ ಸರಕಾರದ ಕಲ್ ನೆಕ್ ಜಬ್ಬಾವುದಲ್ಲ ಬರ್ಪುಜೇರು ಅಪ್ಪಂಡಿ ಈ ಮುಕುಲ್ ನನಾಲ ಈ ಮುಕುಲ್ ಸರಕಾರದ ಕಲ್ಲು ಈ ಪೊಯ್ಯದೆಪ್ಪ ನಕ್ಲೆ ಸಪೋರ್ಟ್ ಕೊರಿಯರ್ ನಂಡ ಎಂಕ್ಲೆ ಕೇಳ್ ನಕಲು ಏರ್ಲಜ್ಜಾರ ಅಪ್ಪನ ಸರಕಾರ ಇಜ್ಜ ಎಂಕ್ಲೆಗ್ ಅಂದಹಾಗೆ ಈಗ ಮ್ಯಾಟ್ರಿಗೆ ಬರೋಣ. ಪಾವೂರು ಉಳಿಯ ದ್ವೀಪ ಮಂಗಳೂರು ನಗರದಿಂದ ಅನತಿ ದೂರದಲ್ಲಿರುವಂತಹ ಒಂದು ಸುಂದರವಾದಂತಹ ದ್ವೀಪ. ಒಂದು 15 ವರ್ಷದ ಹಿಂದೆ ಆಗಿನ ಜಿಲ್ಲಾಧಿಕಾರಿಯಾಗಿದ್ದಂತಹ AB ಇಬ್ರಾಹಿಂ ಅವರು ಇಲ್ಲಿ ಮರಳುಗಾರಿಕೆಯನ್ನು ನಿಷೇಧ ಮಾಡಿದ್ರು. ಆದ್ರೆ ಕಳೆದ 5 ರಿಂದ 6 ವರ್ಷಗಳಿಂದ ಇಲ್ಲಿ ಮರಳುಗಾರಿಕೆ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ, 80 ಎಕರೆ ಇದ್ದ ದ್ವೀಪ ಈಗ 40 ಎಕರೆ ಮಾತ್ರ ಇದೆ. ಅಂದ್ರೆ ಅರ್ಧಕ್ಕರ್ಧ ದ್ವೀಪನೇ ಮಾಯ ಆಗಿದೆ. ನದಿಯಲ್ಲಿ ನಡೀತಾ ಇಲ್ಲ ಮರಳುಗಾರಿಕೆ, ದ್ವೀಪವನ್ನೇ ಅಗೆದು ಇಲ್ಲಿ ಮರಳುಗಾರಿಕೆ ನಡೆಸ್ತಾ ಇದ್ದಾರೆ. 54 ಫ್ಯಾಮಿಲಿ ಇದ್ದ ದ್ವೀಪ ಇದೀಗ 42 ಫ್ಯಾಮಿಲಿ ಮಾತ್ರ ಇದ್ದಾರೆ. ಅಂದ್ರೆ ಮುಂದೊಂದು ದಿವಸ ಈ ದ್ವೀಪವನ್ನೇ ನುಂಗಿ ಹಾಕೋದಕ್ಕೆ ಹೊರಟಿದ್ದಾರೆ ಈ ಅಕ್ರಮ ಮರಳುಗಾರಿಕೆಯ ದಂಧೆಕೋರರು. ಎಂಕಲ್ನ ಪಾವರುಳ್ಯದ ಗ್ರಾಮದ್ದು ಸೇರಿದ ಎಂಕಲ್ ಪಾತೇನು ಶೇಷದಾದ ಬಣ್ಣ ಎಂಕಲಿಗೆ ಈ ಎಕರೆ ಮೂಲೊಂದು 80 ಎಕರೆ ಜಾಗುಂಡು, ಇಡೀ ಫುಲ್ಲು 80 ಎಕರೆ ಜಾಗುಡು. ಸಾಧಾರಣ ಎಂಕಲ್ನ 50 ಅಡ್ಡಿ ಇಲ್ಲಿತ್ತಲು 50 ಇಲ್ಲಿಡು ಇತ್ತೆ 40 ಇಲ್ಲಿ ಒರಿದನು ಇದಾಯಿ ಪೋದು ಒರಿದಿನ ಅವೇಟಿತ್ತೆ ಎಂಕಲೆಗ್ ಸರಕಾರದ ಕಲ್ನ ಎಂಕಲೆಗ್ ಒಂಜಿ ಮಾಯತ್ ಬೋಡ್ತು ದಯಪಂಡ ಎಂಕಲು ಮಸ್ತ್ ಪ್ರಯತ್ನ ಬತ್ತ ಊರುಡು ಪೊಯ್ಯದೆಪ್ಪುಣೆಕ್ ಇಡೀ ಎಂಕಲಗ್ ಐತೆ ಅವಳು ಮಾತ ಸರಕಾರದ ಅಕಲ್ನ ಕೈತರೆಲ್ಲ ಓದ್ತಿನೇಕ್ ಅಕಲ್ನ ಪಿರಾ ಜಬ್ಬ ಎಂಕ್ಲೆಗ್ ಒಯ್ಜಿಲ್ಲ ಬೈದಿಜಿ. ಸಾಧಾರಣ 7 ವರ್ಷ ದುಂಬು ಪೂರ ಬಂದಿತ್ತನು ಅಲಕ್ಕ ಬಂದಿತ್ತನು ಇತ್ತೆ ಒಂಜಿ ಒಳಚಿಲು ಬಕ್ಕೊಂಜಿ ಪಾವೂರು ಗದ್ದೆದಕ್ಕೆ ಬಕ್ಕ ಅಡ್ಡಾಡ್ದ ಕಂಬಳಿದಕ್ಕೆ ಬಕ್ಕ ಅರ್ಕುಲದ ರಾಜಂದಕ್ಕೆ ಅವು 4ದಕ್ಕೆ ಎಂಕ್ಲೆ ಸರಕಾರ ಬಂದು ಮಲ್ತುಕೊರಂಡ ಎಂಕಲ್ನ ಊರು ಮುಳುವರಿ ಉಂಡು. ಈತ ಈ ಸರ್ತಿ ನೀವು ಮಕ್ಕಳನ್ನ ಮುಂದಲ ಸರಕಾರ ಮಕ್ಕಳು ಬಂದು ಮಲ್ತಿಜಾರಂದ ಎಂಕಲ್ನೊಂದು ಏರಿಯಾ ಪೂರ ಬೋಡ ಪೋಪುಂಡು ಮಕ್ಕಳು ಏರ್ಲನೆಕ್ಕೆ ಮಾಯತ್ ಕೊರ್ಜಂದ ಎಂಕುಲ್ ನಾನೇ ಎಂಚ ಉಂಟುಡ ಮುಲು ಎಂಕ್ಲಿಗೆ ಪಿದಾಯಿ ಪೂದು ಕುಲ್ದು ಎಂಕ್ಲಿಗೆ ಸೌಲಭ್ಯ ಇಜ್ಜ ಎಂಕ್ಲಿಗೆ ದಾಲ ಎಂಕುಲ್ನ ತಿಂದಿನ ಎಂಕುಲ್ ಬೆಂದಿನ ಎಂಕ್ಲೆ ಬಂಜಿ ಯಾರುಜಿ ಅಪ್ಪ ಸರಕಾರದ ಕುಲು ಈತ ಮಕ್ಕಳು ಆಕಳಿಗೆ ಸಪೋರ್ಟ್ ಕೊರ್ದು ಮೂಲಿ ಇವರು ಪೊಯ್ಯದೆಪ್ಪಂಡ ಅಪ್ಪ ಎಂಕುಲ್ ನಾನು ಓಡಬಹುದು ಸರಕಾರದ ಕಳ್ಳ ಕೇಂದ್ರ ಸರಕಾರದ ಕುಲ್ ನೆಕ್ ಜಬ್ಬಾವುದಲ್ಲ ಬರ್ಪುಜೇರು ಎಂಕುಲು ಸರಕಾರದ ಕಳ್ಳಕ್ಕೆ ಏನು ಎಂಚ ಮಂಡ ಎಂಕುಲು ನನ್ನ ಎಂಕುಲು ಬದುಕೊಡಂಡ ಸರಕಾರದ ಕುಲು ಆ 4ದಕ್ಕೆ ಏನು ಬಂದು ಮಲ್ಪೋಡು ಸರಕಾರದ ಕುಲು ಬಂದು ಮಲ್ತೇರ್ದ ಎಂಕ್ಲಿಗೆ ಬಜಾವಾದ ಎಂಕುಲು ಉಂತು ಇಜಿಂದ ನಾ ಅಕ್ಕಲೇಡಿ ಎಂಕ್ಲೇಡಿ ದಾದ ಮಲ್ಪೆಲ್ಲ ಸಾಧ್ಯ ಇಜ್ಜಿ ಎಂಕುಲದಲ್ಲಿ ಈತ ಜನ ಈ ಪೊಂಜೋಲು ಬರ ಈತ ಕೆಲವತ್ತಿಗೆ ಪೋಪಿನಕುಲು ಬಂಗೋಡು ಆಮೆ ಕಿಮೆ ಪೋಂದುಲ್ಲ ಸಾಲೆ ಪೋಯರ ಬಂಗ ಸರಕಾರವು ಎಂಕ್ಲೆ ಕೊಡ್ತುಜಿ ಕಾಂಡದ 7 ಗಂಟೆಗೆ 6 ಗಂಟೆಗೆ ಈತ ತಿಲ್ಲೆ ಜೋಕ್ಲೇನ್ಲೆ ತುಂಬೋಡು ಎಂಕುಲು ಅಪ್ಪಂಡ ಸರಕಾರ ಎಂಕ್ಲಿಗೆ ಹೆಲ್ಪ್ ಮಾಡ್ತಜಿಂದ ಎಂಕ್ಲಿಗೆ ದಾದ ಫಲ ಉಂಡು ಅಪ್ಪಂಡ ಈ ಮುಕುಲು ನನಾಲ ಈ ಮುಕುಲು ಸರಕಾರದ ಕುಲು ಈ ಪೊಯ್ಯ ದೆಪ್ಪನಕ್ಲೆ ಸಪೋರ್ಟ್ ಕೊರಿಯರ್ ನಂಡ ಎಂಕ್ಲೆ ಕೇಳ್ ನಕಲು ಏರ್ಲಜ್ಜಾರ ಅಪ್ಪಂಡ ಸರಕಾರ ಇಜ್ಜ ಎಂಕ್ಲೆಗ್ ಎಂಕ್ಲೆ ಪಂಚಾಯತಿ ಜವಾಬ್ದಾರಿ ಕೊಡ್ತಾನತೆ ಪಂಚಾಯತಿ ಜವಾಬ್ದಾರಿ ಕೊರ್ನೇಡ್ದು ಬಕ್ಕ ಸರ್ಕಾರಲ್ಲ ಬತ್ತ ತೂಡತೆ ಅಪ್ಪಂಡ ಅವು ಅಕುಲ್ಲಾಗಿ ಏರ್ಲ ಮಲ್ತಜಿಂದ ಎಂಕುಲ್ ನಾನು ದಾದ ಮಾಡ್ಬೋಡು ಎತ್ತನೆಲ್ಲ ಅಕುಲ್ ಸರಕಾರದ ಅಕುಲ್ ಎಂಕ್ಲೆ ಬ್ಯಾಗ ಬತ್ತದ ನೆತ್ತ ಫಲಿತಾಂಶ ತೊಚ್ಬೋಡು ಒಂಜಿ ಆಪುಂಡು ಒಂಜಿ ಆಪುಜಿ ಎಂಕ್ಲೆ ಸರಕಾರದ ಕುಲು ಏರ್ಲಜಿ ಎಂಕುಲು ಈತ ಮನವಿ ಕೊರ್ನಗದ ಎಂಕಲ ಬತ್ತಗೆ ಎಂಚೇರು ನಿಕಲ್ನ ಈತ ಕಷ್ಟದ ಊರು ಏರ್ಲ ಸರಕಾರದ ಬತ್ತಿ ರೆಡಿಯಾಗಿ ಏರ್ಲ ಬತ್ತಿಜೇರು ಅಪ್ಪಂಡ ಎಂಕುಲು ಏತು ನಾಯಿ ಪೋಲಿ ಸರಕಾರವು ಕೇವಲ 4 ರಿಂದ 5 ವರ್ಷದ ಅವಧಿಯಲ್ಲಿ 80 ಎಕರೆ ಇದ್ದ ದ್ವೀಪ 40 ಎಕರೆಗೆ ಬಂದಿದೆ. ಆದರೆ ಈಗ ಇವರು ಅಗಿತಾ ಇರುವ ಸ್ಪೀಡ್ ನೋಡಿದ್ರೆ
ಇನ್ನು 2-3 ವರ್ಷದಲ್ಲಿ ಪಾವೂರು ದ್ವೀಪನೇ ಮಾಯ ಆಗುತ್ತೆ. 100ಕ್ಕೂ ಅಧಿಕ ಕಾರ್ಮಿಕರು ಪ್ರತಿ ದಿವಸ ಇಲ್ಲಿ ಮರಳು ತೆಗೆಯುವ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟು 4 ಕಡೆ ಇಲ್ಲಿ ನಿರಂತರವಾಗಿ ಮರಳು ತೆಗೆಯುವಂತಹ ಕೆಲಸ ನಡೀತಾ ಇದೆ. ಆರಂಭದಲ್ಲಿ ಒಂದು 5 ದೋಣಿಗಳ ಮೂಲಕ ಮರಳು ತೆಗಿತಾ ಇದ್ದ ಮರಳು ದಂಧೆಕೋರರು ಈಗ 25ರಿಂದ 30 ದೋಣಿಗಳನ್ನ ಬಳಸಿ 100ಕ್ಕೂ ಅಧಿಕ ಉತ್ತರ ಭಾರತದ ಕಾರ್ಮಿಕರ ಮೂಲಕ ಒಂದು ದಂಧೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಇಲಾಖೆ ಗೊತ್ತಿಲ್ಲ, ಸೊಕಾಲ್ಡ್ ನಮ್ಮ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ನಮ್ಮ ಪರಿಸರ, ನಮ್ಮ ಏನು ಸಂಪತ್ತು ಅಂತ ನಾವು ಏನು ಕರಿತೇವೆ, ನಮ್ಮ ಮಣ್ಣು ಭೂಮಿ ಇದನ್ನೆಲ್ಲ ರಕ್ಷಣೆ ಮಾಡಬೇಕಂತಿರುವಂತಹ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಅಂತಾದ್ರೆ ವಿಪರ್ಯಾಸ ಅನ್ನೋದು ಬೇರೆ ಏನು ಹೇಳಬೇಕು. ಸಭಾಧ್ಯಕ್ಷರು UT ಖಾದರ್ ಅವರು ತುಂಬಾ ಒಳ್ಳೆ ಜನ, ಎಲ್ರು ಕರೆದ್ರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಎಲ್ಲರ ಜೊತೆ ಅನ್ಯೋನ್ಯವಾಗಿದ್ದಾರೆ. ಅಂತಹ ಒಳ್ಳೆ ಮನುಷ್ಯರಾಗಿರುವ ಖಾದರ್ ಅವರೇ, ನಿಮಗೆ ಉಳಿಯ ಮತ್ತು ಪಾವೂರಿನ ಜನರ ಬಗ್ಗೆ ಯಾಕೆ ಕನಿಕರ ಹುಡ್ತಾ ಇಲ್ಲ? ಒಂದು 51 ಫ್ಯಾಮಿಲಿ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ನಮ್ಮ ಒಂದು ಸುಂದರವಾದಂತಹ ದ್ವೀಪವನ್ನ ಉಳಿಸ್ಬೇಕಂತ ನಿಮ್ಗೆ ಯಾಕೆ ಅನ್ನಿಸ್ತಾ ಇಲ್ಲ? ಇದರಲ್ಲಿ BJP ಕಾಂಗ್ರೆಸ್ ಅನ್ನುವ ಭೇದ ಭಾವ ಇಲ್ಲದೆ, ಧರ್ಮದ ಭೇದ ಭಾವ ಇಲ್ಲದೆ, ದಂಧೆಕೋರರು ಲೂಟಿಕೋರರು ಎಲ್ಲರೂ ಜೊತೆಯಾಗಿದ್ದಾರೆ. ಹಾಗಿದ್ರೆ ಎಲ್ಲರಿಗೂ ಗೊತ್ತಿದ್ದು ಎಲ್ಲರಿಗೂ ಕೊಟ್ಟು ಸಮಥಿಂಗ್ ಅಂತ ಎಲ್ಲರೂ ಪಡೆದುಕೊಂಡು ನಡೀತಾ ಇರುವಂತಹ ಒಂದು ವ್ಯವಸ್ಥಿತವಾದಂತಹ ಅಕ್ರಮ ಮರಳುಗಾರಿಕೆಯ ಜಾಲನ ಇದು. ನಮ್ಮ ಭೂಮಿ ಉಳಿಸಬೇಕು, ಮಣ್ಣು ಉಳಿಸಬೇಕು, ಪರಿಸರ ಉಳಿಸಬೇಕಂತ ಹೋರಾಟ ಮಾಡುವ ಒಂದಷ್ಟು ಜನ ಹೋರಾಟಗಾರರೇ 40 ಎಕರೆ ದ್ವೀಪ ಮಾಯ ಆಗಿದೆ. ಇನ್ನು ಉಳಿದಿರುವಂತದ್ದು ಅರ್ಧ ದ್ವೀಪ. ಈಗಿನ ಸ್ಪೀಡಲ್ಲಿ ಹೋದ್ರೆ ಅದು ಕೂಡ ಒಂದು 2-3 ವರ್ಷದಲ್ಲಿ ಸಂಪೂರ್ಣ ನುಂಗಿ ಹಾಕ್ತಾರೆ. ದ್ವೀಪದ ಒಳಗಿರುವ ಮಣ್ಣನ್ನ ಅಗೆದು ಅದರ ಒಳಗಡೆಯಿಂದಲೂ ಕೂಡ ಮರಳುಗಾರಿಕೆ ನಡೆಸ್ತಾ ಇದ್ದಾರೆ ಅಂತಾದ್ರೆ ಇವರ ಒಂದು ದಾಹ, ಇವರ ಒಂದು ಆಸೆ, ಹಣ ಮಾಡಬೇಕನ್ನುವಂತಹ ಹಪಾಹಪಿ ಎಷ್ಟರ ಮಟ್ಟಿಗೆ ತಲುಪಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಊಹಿಸಬೇಕಾಗಿದೆ. ಇಲ್ಲಿ ಇರುವವರು ಪಾವೂರು ಉಳ್ಯ ದ್ವೀಪದ ನಿವಾಸಿಗಳು. ನಮ್ಮ ಇಲ್ಲಿ ಒಂದು ಸಮಸ್ಯೆ ಏನೆಂದರೆ ಮರಳುಗಾರಿಕೆ, ಕಳ್ಳತನ. ಇಷ್ಟು ದೊಡ್ಡ ದ್ವೀಪ ಇತ್ತು, ಈಗ ಎಲ್ಲರೂ ಮರಳನ್ನು ಕಳ್ಳತನ ಮಾಡಿ ಅದು ಸಣ್ಣದಾಗಿದೆ. ಸಾಧಾರಣ ಒಂದು 10-15 ವರ್ಷಗಳಿಂದ ಈ ಕಳ್ಳತನವು ನಡೆಯುತ್ತಾ ಇದೆ. ನಾವು ಪದೇ ಅಧಿಕಾರಿಗಳಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಈಗ ನಮ್ಮ ಪಾವೂರು ಉಳ್ಯ ದ್ವೀಪದ ಮಣ್ಣನ್ನು ಅಗೆದು ಅದರ ಅಡಿಯಲ್ಲಿದ್ದ ಮರಳನ್ನು ಕೊಂಡೊಯ್ಯುತ್ತಿದ್ದಾರೆ. ಹೀಗಾಗಿ ನಾವು ಪದೇ ಈ ಸಲ ಅಧಿಕಾರಿಗಳಿಗೆ ನಾವು ಕಂಪ್ಲೇಂಟನ್ನು ಕೊಟ್ಟರೂ ಅವರು ಕಾನೂನು ಕ್ರಮವನ್ನು ಕೈಗೊಳ್ಳಲಿಲ್ಲ. ಇದಕ್ಕೋಸ್ಕರ ನಮ್ಮನ್ನು ಅವರು ಕಾಪಾಡಬೇಕೆಂದು ನಾನು ಕಳಕಳಿಯಿಂದ ಹೇಳುತ್ತೇನೆ, ನಮ್ಮ ಊರವರ ಪರವಾಗಿ. ಯಾಕೆಂದರೆ ಈ ಕಳ್ಳತನವನ್ನು ಮಾಡುವ ಜನರು ನಮಗೆ ಅವರು ಉಪದ್ರ ಕೊಡುತ್ತಿದ್ದಾರೆ. ಇಡೀ ರಾತ್ರಿ ಅವರು ಮಾಡುತ್ತಿದ್ದಾರೆ. ಹಾಗಾಗಿ ನಮಗೆ ರಕ್ಷಣೆಯನ್ನು ಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಲವಿಟಮ್ ಅಂತಾರೆ. ನಾನಿಲ್ಲಿ ಪಾವೂರು ನಿವಾಸಿಯಾಗಿದ್ದೇನೆ. ಇಲ್ಲಿ ನಾನೊಂದು ಸಣ್ಣ ಇರುವಾಗದಿಂದ ಮರಳುಗಾರಿಕೆ ಶುರು ಆಗಿದೆ. ಯಾರು ಸಹ ಇದಕ್ಕೆ ಒಂದು ಸೂಕ್ತ ಕಾರಣ ಅಥವಾ ಪರಿಹಾರ ತೋರಿಸ್ತಾ ಇಲ್ಲ. ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು ನಮಗೆ ಈ ಮರಳುಗಾರಿಕೆಯಿಂದ. ಮಳೆಗಾಲ ಬಂದರೆ ನಮ್ಮ ಇಡೀ ಊರು ಮುಳುಗ್ತದೆ. ಆದ ಕಾರಣ ನಾವು ಅಧಿಕಾರಿಗೆಲ್ಲ ನಾವು ತುಂಬ ಲೆಟರ್ ಕೊಟ್ಟಿದ್ದೇವೆ, ರಿಕ್ವೆಸ್ಟ್ ಕೊಟ್ಟೆ, ಯಾರು ಸಹ ಇದು ಮಾಡ್ತಾ ಇಲ್ಲ. ಅಧಿಕಾರಿಗೆ ಎಷ್ಟು ಸಿಗ್ನೇಚರ್ ಕೊಟ್ಟರು ಸಹ ಯಾರು ಸಹ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸಣ್ಣ ಮಕ್ಕಳು ಶಾಲೆಗೆ ಹೋಗುವಾಗ ತುಂಬ ಕಷ್ಟ ಆಗ್ತದೆ. ಅದರಿಂದ ನಾವು ಎಷ್ಟು ರಿಕ್ವೆಸ್ಟ್ ಕೊಟ್ಟರು ಸಹ ಯಾರು ರೆಸ್ಪಾನ್ಸ್ ಮಾಡಿ, ಅದರ ಮೇಲೆ ನಮಗೆ ಬೆದರಿಕೆ ಆಗ್ತಾರೆ, ಕೊಲೆ ಮಾಡ್ತೇವೆ. ಲಾಸ್ಟ್ ಟೈಮ್ ಸಹ ಒಂದು ಇನ್ಸಿಡೆನ್ಸ್ ಆಗಿದೆ. ಕೆಲವರಿಗೆ ನಮ್ಮ ಊರಿನವರಿಗೆ ಹೊಡಿಲಿಕ್ಕೆ ಎಲ್ಲ ಬಂದಿದ್ದಾರೆ. ಈ ಕಾರಣದಿಂದ ತುಂಬ ಹೆದರಿಕೆಯಿಂದ ಕೆಲವರು ಮುಂದೆ ಸಹ ಹೋಗ್ತಾ ಇಲ್ಲ. ತುಂಬ ಇಶ್ಯೂ ಆಗ್ತಾ ಉಂಟು. ಈ ಕಾರಣದಿಂದ ನಾನು ಹೇಳೋದು ಒಂದೇನೆಂದರೆ, ನಮಗೊಂದು ಪರಿಹಾರ ಅಂತ ಕೊಡಬೇಕು. ಸಾಯುವ ಮುಂಚೆ ನಮಗೆ ಇಲ್ಲಿಂದ ಸೊಲ್ಯೂಷನ್ ಒಂದು ಬೇಕು. ಇಲ್ಲಾಂದರೆ ನಾವು ಹೀಗೆ ಸತ್ತು ಹೋಗ್ತೇವೆ ಸರ್, ನಮಗೆ ಸೊಲ್ಯೂಷನ್ನೇ ಇಲ್ಲ. ಪ್ರತಿ ಬಾರಿ ಚುನಾವಣೆ ಬಂದಾಗ ಪ್ರತಿಯೊಬ್ಬ ರಾಜಕಾರಣಿ ಕೂಡ ಪಾವೂರು ಮತ್ತು ಉಳಿಯ ದ್ವೀಪಕ್ಕೆ ಹೋಗ್ತಾರೆ. ಅಲ್ಲಿರುವಂತಹ ಜನರಿಗೆ ಹೇಳ್ತಾರೆ, ನಿಮಗೆ ನಾವು ಸಂಪರ್ಕ ಸೇತುವೆ ಮಾಡಿಕೊಡ್ತೇವೆ, ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡ್ತೇವೆ ಅಂತೇಳಿ. ಆದರೆ ಇಷ್ಟು ವರ್ಷದಿಂದ ಪಾವೂರು ಉಳಿಯಕ್ಕೆ ಒಂದು ಸಂಪರ್ಕ ಸೇತುವೆಯ ವ್ಯವಸ್ಥೆ ಆಗಿಲ್ಲ. ಆದರೆ ಈ ಅಕ್ರಮ ಮರಳುಗಾರಿಕೆ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಆ ಎಲ್ಲ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಊರಿನವರೇ ಸೇರಿ ಪಾಪ ಏನೋ ಸೇತುವೆ ಮಾಡಿಕೊಂಡು ಆಚೆ ಈಚೆ ಹೋಗ್ತಾರೆ ಮಳೆಗಾಲದಲ್ಲಿ, ಬಾಕಿ ಟೈಮ್ನಲ್ಲಿ. ಆದರೆ ಇದುವರೆಗೂ ಕೂಡ ಜಿಲ್ಲಾಡಳಿತದ ವತಿಯಿಂದ ಇರಲಿ ಅಥವಾ ನಮ್ಮ ಸರ್ಕಾರದ ಕಡೆಯಿಂದ ಆ ಭಾಗದ ಜನರ ಕೂಗಿಗೆ ಧ್ವನಿಯಾಗುವಂತಹ ಕೆಲಸವನ್ನ ಯಾವನೇ ಒಬ್ಬ ರಾಜಕಾರಣಿ, ಜನಪ್ರತಿನಿಧಿ ಅಥವಾ ನಮ್ಮ ಅಧಿಕಾರಿಗಳು ಮಾಡಿಲ್ಲ.
ಅಂದ್ರೆ ಇವರ ಮನಸ್ಸಿನಲ್ಲಿ ಈಗ ಏನು 54 ಫ್ಯಾಮಿಲಿ ಇದ್ದದ್ದು 41ಕ್ಕೆ ಬಂದಿದೆ, ಆ 41 ಫ್ಯಾಮಿಲಿ ಕೂಡ ಇಲ್ಲಿಂದ ವಲಸೆ ಹೋದ್ರೆ ದ್ವೀಪ ನಮ್ಮದಾಗುತ್ತೆ. ಆಗ ಏನು ಇದ್ದಂತಹ ಇಡೀ ದ್ವೀಪವನ್ನ ನುಂಗಿ ನಾವು ಮರಳುಗಾರಿಕೆ ನಡೆಸಬಹುದು ಅನ್ನುವ ಲೆಕ್ಕಾಚಾರವನ್ನ ಹಾಕಿಕೊಂಡಿದ್ದಾರಾ, ಅಥವಾ ನಮ್ಗೆ ಅಲ್ಲಿ ಬರೋದು ಸ್ವಲ್ಪ ಓಟು, ಏನ್ ಲಾಭ ಇಲ್ಲ ಅನ್ನುವ ರೀತಿಯಲ್ಲಿ ನಿಮ್ಮ ಚಿಂತನೆ ಇದನ್ನೋ ಗೊತ್ತಿಲ್ಲ. ಆದರೆ ನೀವೇ ನಿಮ್ಮ ಭಾಷಣಗಳಲ್ಲಿ ಅಥವಾ ಅಧಿಕಾರಿಗಳನ್ನ ಸೇರಿಸಿ ಸಭೆ ನಡೆಸುವಾಗ, ಮಾನ್ಯ ಉಸ್ತುವಾರಿ ಸಚಿವರು ಬಂದಾಗ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಮೊನ್ನೆ ಉಸ್ತುವಾರಿ ಸಚಿವರು ಹೇಳಿದ್ರು, ಅಕ್ರಮ ಮರಳುಗಾರಿಕೆ ಎಲ್ಲೇ ಇದ್ದರೂ ಕೂಡ ಬಿಡಬೇಡಿ, ಕಡಿವಾಣ ಹಾಕಿ ಅಂತ ಹೇಳಿ. ಕೆಂಪು ಮಣ್ಣಿನ ಸಾಗಾಟವನ್ನು ಕೂಡ ನಾವು ಸಹಿಸೋದಿಲ್ಲ ಅಂತ ಉಸ್ತುವಾರಿ ಸಚಿವರೇ ಹೇಳಿದ್ದಾರೆ. ಅಂತಹ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು, ಮಾನ್ಯ ಖಾದರ್ ಅವರು, ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಭೂ ವಿಜ್ಞಾನ ಮತ್ತು ಗಣಿ ಇಲಾಖೆಯ ಅಧಿಕಾರಿಗಳೇ. ಅರ್ಧ ದ್ವೀಪ ಹೋಗಿದೆ, ಇನ್ನು ಉಳಿದ ದ್ವೀಪವನ್ನ ಉಳಿಸ್ತೀರಾ ಅಳಿಸ್ತೀರಾ ನಿಮಗೆ ಬಿಟ್ಟದ್ದು.